ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ನಮಗೆ ಇಲ್ಲಿ 31st ಇವಾಗ ಈವ್ನಿಂಗ್, ನ್ಯೂ ಇಯರ್ ಈವ್ನಿಂಗ್. ಸೊ ರೆಡಿ ಆಗಿದ್ದೀವಿ, ನಾವು ಇವಾಗ ಹೊರಟಿದ್ದೀವಿ. ಇವಾಗ ನಮ್ಮ ಕೆನಡಾ ಟೊರೊಂಟೊ ಅಲ್ಲಿ ಇವತ್ತು ಸಂಜೀತ್ ಹೆಗ್ಡೆ ಮತ್ತೆ ಚಂದನ್ ಶೆಟ್ಟಿ ಇವರಿಬ್ರು ಬಂದಿದ್ದಾರೆ. ಇವರಿಬ್ರದು ಇವತ್ತು ಮ್ಯೂಸಿಕಲ್ ಈವ್ನಿಂಗ್ ನಡೀತಾ ಇದೆ. ಸೊ ತುಂಬಾ ಖುಷಿಯಾಗಿ ಎಕ್ಸೈಟೆಡ್ ಆಗಿ ಹೊರಟಿದ್ದೀವಿ ನ್ಯೂ ಇಯರ್ ನ ವೆಲ್ಕಮ್ ಮಾಡಕ್ಕೆ ಸಂಜೀತ್ ಹೆಗ್ಡೆ ಮತ್ತೆ ಚಂದನ್ ಶೆಟ್ಟಿ ಅವ್ರ ಜೊತೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೀವು ಯಾವ ತರ ಸೆಲೆಬ್ರೇಟ್ ಮಾಡಿದ್ರಿ ನಿಮ್ಮ ನ್ಯೂ ಇಯರ್ ಈವ್ನಿಂಗ್, ನ್ಯೂ ಇಯರ್ನ ಅಂತ. ಸೊ ಇವಾಗ ಸದ್ಯಕ್ಕೆ ಹೋಗ್ತಾ ಇದೀವಿ, ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಹೇಗೆಲ್ಲ ಆಯಿತು ಕಾನ್ಸರ್ಟ್, ಹೆಂಗಿತ್ತು ಸಂಗೀತ ಹೆಗ್ಡೆ ಮತ್ತೆ ಚಂದನ್ ಶೆಟ್ಟಿ ಅವ್ರದ್ದು. ಸೊ ಎಲ್ಲಾನು ಶೇರ್ ಮಾಡೋಣ. ಸದ್ಯಕ್ಕೆ ಇವಾಗ ಹೋಗೋಣ. ಎಸ್, ಲೆಟ್ಸ್ ಗೋ. ಸೆಟಪ್ ಈ ತರ ಇದೆ. ನನ್ನ ಕಡೆಯಿಂದ ದಟ್ ಈಸ್ ಶಾಕುಂತ್ಲೆ ಸಿಕ್ಲಾ ಸುಮ್ನೆ ನಕ್ಲಾ ಬೆಂಗಳೂರಲ್ಲಿ ಇದ್ದಾಳೆ. ಓ, ಶಾಕುಂತ್ಲೆ ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದಾರೆ. ಸದ್ಯಕ್ಕೆ ಸಂಜೀತ್ ನಮಗೋಸ್ಕರ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಫಾರ್ಮಿಂಗ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇಜ್ ಇಸ್ ಆಲ್ ಯೋರ್ಸ್, ಸಂಜೀತ್. But really though, I don't know how you guys did it. Indiaದಿಂದ ಬಂದ್ಬಿಟ್ಟು, you have families here, you love this place like home. It's beautiful, man. Thank you for showing me this culture of yours. I'm so proud and honored that I was here today spending New Year's Eve with you guys. I've never done this before, man, so I'm excited as well. Okay, this is what we're going to do. ಭಗವಂತ ಲೋಕ ಸೌಂದರ್ಯ ಗಾಳಿಗೆ ಕೇಸರಿಯಾದ ನಿನ್ನ ಸಂಗವು ನಿಂತು ನೆನೆಯೋಣ ಬಾ. ಹೂಗಳ ಸೋನೆ ದಿನದಲ್ಲ ನನಗೆ ನಿನ್ನೆ ಯೋಚನೆ ಏನೋ ಆಗಿದೆ ನನಗೆ ವಿವರಿಸು ನೀನೆ. ನೀರಲ್ಲಿ ನೋವಿನ ಛಾಯರಿ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ. ಸಿಂಗ್ ಮಾಡು ಮೆರವಣಿಗೆ ಹೊರಟ ನಾ ಸಾವಿಗೆ. Have you heard of me? Huh? Yeah?
Hey, yo, Kannada, make some noise! Hey, yo, this is Kannada rapper Prajna Jain. ಎಲ್ಲ ನನ್ನ ಪ್ರೀತಿಯ ಕನ್ನಡದ ಕನ್ನಡಿಗರಿಗೆ ಹೊಸ ವರ್ಷ 2023ರ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. Priyansh is going to school. Last day of And school. yeah, ಅಷ್ಟೇ I mean ಸುಮ್ಮನೆ ಹೇಳ್ತಾನೆ. ಇವತ್ತು ಫ್ರೈಡೇ ಆ್ಯಂಡ್ ನೆನ್ನೆ ಫುಲ್ ಸ್ನೋ ಆಗಿದೆ. ಯು ಕ್ಯಾನ್ ಸಿ ಎಲ್ಲ ಕವರ್ ಆಗಿದೆ ವೈಟಲ್ಲಿ. ಆದರೂ ನಮ್ಮ ಹುಡುಗ ಇವತ್ತು ಸ್ಕೂಲ್ಗೆ ಹೊರಟಿದ್ದಾನೆ. ಇವಾಗ ನಡಿಮ್ಮ. ಸೇ ಬಾಯ್ ಹೇಳ್ಬೇಕಲ್ಲ. Bye. ಹಿಂಗಾಗಿ ನೋಡಿಲ್ಲ. ಪ್ರಿಯಾಂಶ್ ಚಳಿ ಆಗ್ತಾ ಇದೆಯಾ? ಇಲ್ಲ. ಇವಾಗ ಸದ್ಯ ಟೆಂಪ್ರೇಚರು -4 ಇದೆ, ಬಟ್ ಫೀಲ್ಸ್ ಲೈಕ್ -11 ಇದೆ. ಅಂದರೆ ಮೈನಸ್ ಟೆಂಪ್ರೇಚರ್ 4 ಇದ್ರೂ -4 ನಿಮಗೆ ಫೀಲು -11 ಥರ ಆಗುತ್ತೆ ಅಂತ ಅದು. ಸೊ ಆದರೂ ಇವಾಗೇನು ಅನಿಸ್ತಾ ಇಲ್ಲ, ಬಟ್ ಗಾಳಿ ಬಂದರೆ ಚಳಿ ಆಗುತ್ತೆ ಜೋರಲ್ಲ ಬಾಬಾ. ಸಿ ಎಲ್ಲ ಹೆಂಗೆ ಬಿದ್ದು ಫುಲ್ಲು ಕವರ್ ಆಗಿದೆ. ಇದಾಗಿತ್ತು ಒಂದು ಪುಟ್ಟ ವಿಡಿಯೋ. ಹೇಗಾಯಿತು ನಮ್ಮ ಇಲ್ಲಿ ನ್ಯೂ ಇಯರ್. ಸಂಜಿತ್ ಹೆಗ್ಡೆ ಮತ್ತು ಚಂದನ್ ಶೆಟ್ಟಿ ಅವರು ಬಂದು ಯಾವ ಥರ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ. ತುಂಬ ಸಾಂಗು ಹಾಡಿ ತುಂಬ ಎಲ್ಲ ಜನರಿಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಆಬ್ವಿಯಸ್ಲಿ ನಾನು ಎಲ್ಲನೂ ಅದನ್ನು ವಿಡಿಯೋನಲ್ಲಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ನಮ್ಮ ಹುಡುಗ ಹೆಂಗೆ ಸ್ಕೂಲ್ಗೆ ಹೋಗ್ತಾನೆ ಅಂತಲೂ ತೋರಿಸಿದ್ವಿ. ಇವಾಗ ಫುಲ್ಲು ವಿಂಟರ್ ಸ್ನೋಫಾಲ್ ಆಗಿದ್ದಾಗ ಹೆಂಗಿರುತ್ತೆ ಅಂತ ಅದನ್ನು ತೋರಿಸ್ದೆ. ಆ್ಯಂಡ್ ಇನ್ನೊಂದು ಅದ್ರ ಮೇಲೆ ಡೀಟೇಲ್ಡ್ ಮತ್ತೆ ಒಂದು ವಿಡಿಯೋ ಮಾಡಿ ಎವ್ರಿ ವಿಂಟರ್ಗೆ ನಾವು ಒಂದು ಚೆನ್ನಾಗಿ ಒಂದು ಏನೋ ಸ್ನೋಫಾಲ್ ವಿಡಿಯೋ ಆರ್ ಈ ಥರ ರೇಯಾಂಶ್ ಸ್ಕೂಲ್ಗೆ ಹೋಗೋ ವಿಡಿಯೋ ಒಂದು ಮಾಡ್ತೀನಿ ನಾನು ಯೂಶ್ವಲಿ. ಸೊ ಈ ಸರಿನೂ ಒಂದು ರೇಯಾಂಶ್ದು ಡೀಟೇಲ್ ಆಗಿ ಸ್ಕೂಲ್ಗೆ ಹೆಂಗೆ ಹೋಗ್ತಾನೆ ಹುಡುಗ ಅಂತ ಒಂದು ತೋರಿಸೋಣ ಅಂತ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗ್ರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಟಾಟಾ ಬಾಯ್. ಬಾಯ್. ಕಟ್ ಮಾಡು. ಕಟ್